ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಆಲ್ವಿನ್. ನೀವು ನೋಡ್ತಾ ಇದ್ದೀರಾ ಆಲ್ವಿನ್ ವಿಲಾಗ್ ಚಾನಲ್. ಈಗ ಸಮಯ 10 ಗಂಟೆ 20 ನಿಮಿಷ ಬೆಳಗಿನ ಜಾವ. ನಾನು ಶೂಟ್ ಮಾಡುವ ಸಂದರ್ಭದಲ್ಲಿ ಸ್ವಲ್ಪ ಮಳೆ ಬಂದಿತ್ತು. ಸೊ ನಾನು ನಿಮಗೆ ಏನು ತೋರಿಸ್ತೇನೆ ಅಂತ ಅನಿಸ್ತಾ ಇದೆಯಾ? ಹೌದು ಸ್ನೇಹಿತರೆ, ನಾನು ಇವತ್ತು ನಿಮಗೆ ತೋರಿಸುವಂತಹ ಗಿಡ ಇದು ಕನ್ನಡದಲ್ಲಿ ಇದನ್ನು ಜಾಜಿ ಹೂ ಅಂತ ಹೇಳ್ತಾರೆ, ಇಂಗ್ಲೀಷ್ನಲ್ಲಿ ಪಿಂಕ್ ಜಾಸ್ಮಿನ್ ಅಂತ ಇದನ್ನು ಕರೀತಾರೆ. ಮಲ್ಲಿಗೆ ಹೂ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಇಷ್ಟವಾದಂತಹ ಹೂ. ಗುಲಾಬಿ ಮತ್ತು ಮಲ್ಲಿಗೆ ಹೂ ಯಾರನ್ನು ಕೇಳಿದರೂ ಕೂಡ ಇಷ್ಟ ಇಲ್ಲ ಅಂತ ಹೇಳುವವರ ಸಂಖ್ಯೆ ತುಂಬ ಕಮ್ಮಿ. ಕೆಲವರಿಗೆ ಮಲ್ಲಿಗೆ ಹೂ ತುಂಬ ಇಷ್ಟವಾದರೆ ಇನ್ನು ಸ್ವಲ್ಪ ಜನರಿಗೆ ಮಲ್ಲಿಗೆ ಹೂವಿನ ಪರಿಮಳ, ಅದರ ಸುಗಂಧ ಕೆಲವರಿಗೆ ಇಷ್ಟ ಆಗಲ್ಲ ಸ್ನೇಹಿತರೆ. ಈ ಹೂವಿನ ಪರಿಮಳವು ಅವರಿಗೆ ತಲೆನೋವನ್ನು ತಂದುಕೊಡ್ತದೆ. ಅದೇ ಕೆಲವರಿಗೆ, ಅದರಲ್ಲಿ ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಮಲ್ಲಿಗೆ ಹೂ ಅಂದರೆ ತುಂಬಾ ಇಷ್ಟ. ಜಾಜಿ ಮಲ್ಲಿಗೆ ಹೂವು ನೋಡಲು ತುಂಬಾ ಚೆಂದ ಕಾಣ್ತದೆ. ಯಾಕೆ ಅಂತ ಹೇಳಿದರೆ ಅದು ಒಂಥರ ಪಿಂಕ್ ಮತ್ತು ವೈಟ್ ಮಿಶ್ರಣವಾಗಿ ಇರುವುದರಿಂದ ಅದು ನೋಡಲು ತುಂಬಾ ಖುಷಿ ಕೊಡುತ್ತದೆ ಮತ್ತು ಅದರ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇನ್ನು ಈ ಹೂವಿನ ಉಪಯೋಗ ಹೇಳಬೇಕು ಅಂದರೆ, ಸಣ್ಣ ಮಕ್ಕಳಿಗೆ ಇದರಿಂದ ತಯಾರಿಸಿದ ಎಣ್ಣೆಯನ್ನು, ಅಂದರೆ ಹೂವನ್ನು ಬಳಸಿ ಎಣ್ಣೆಯನ್ನು ತಯಾರು ಮಾಡ್ತಾರೆ. ಸೊ ಅದರ ಎಣ್ಣೆಯನ್ನು ಹಚ್ಚುವುದರಿಂದ ಸ್ಕಿನ್ ಕಲರ್ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಕೆಲವರಿಗೆ ಬಾಯಲ್ಲಿ ಹುಣ್ಣಾಗತ್ತೆ, ಆವಾಗ ಡಾಕ್ಟ್ರ್ ಹತ್ರ ಹೋಗ್ತಾರೆ. ಸೊ ಅದರ ಬದಲಿಗೆ ಜಾಜಿ ಮಲ್ಲಿಗೆ ಹೂವಿನ ಎಲೆಗಳನ್ನು, ಅಂದರೆ ಅದರ ಚಿಗುರುಗಳನ್ನು ತಿನ್ನುವುದರಿಂದ ಬಾಯಲ್ಲಿ ಆಗಿರುವಂತಹ ಹುಣ್ಣುಗಳು ಬೇಗನೆ ವಾಸಿಯಾಗತ್ತೆ. ತಲೆ ಉದುರುವಿಕೆ ಸಮಸ್ಯೆ ಉಂಟಾದಾಗ ಇದರ ಎಲೆಯನ್ನು ಆ ಉದುರಿ ಹೋಗುವ ಜಾಗಕ್ಕೆ ಹಚ್ಚಿಕೊಳ್ಳುವುದರಿಂದ ಕೂದಲು ಉದುರುವಿಕೆಯನ್ನು ತಡೆಯಬಹುದು. ಕೆಲವು ಜಾಗದಲ್ಲಿ ಇದನ್ನು ಮಾರಾಟ ಮಾಡಿ, ಅಂದರೆ ಹೂಗಳನ್ನು ಕಟ್ಟಿ ಮಾರಾಟ ಮಾಡಿ ಕೆಲವರು ಜೀವನವನ್ನು ನಡೆಸಿಕೊಳ್ತಾರೆ. ಕೆಲವರಿಗೆ ಕಣ್ಣು ಉರಿ ಬಂದಾಗ ಏನು ಮಾಡಬೇಕು ಅಂದರೆ, ಜಾಜಿ ಹೂವಿನ ರಸವನ್ನು ಕಣ್ಣಿಗೆ ಚೆನ್ನಾಗಿ ಜಜ್ಜಿ ಅದರ ರಸವನ್ನು ಕಣ್ಣಿಗೆ ಬಿಡುವುದರಿಂದ ಕಣ್ಣು ಉರಿಯು ಕಮ್ಮಿಯಾಗತ್ತೆ. ಸುಟ್ಟು ಹೋದ ಜಾಗಕ್ಕೆ ಜಾಜಿ ಮಲ್ಲಿಗೆ ಹೂ ಮತ್ತು ಅದರ ಎಲೆಗಳನ್ನು ತುಪ್ಪದ ಜೊತೆ ಮಿಕ್ಸ್ ಮಾಡಿ ಸುಟ್ಟು ಹೋದ ಜಾಗಕ್ಕೆ ಹಚ್ಚುವುದರಿಂದ ಗಾಯವು ಬೇಗ ವಾಸಿಯಾಗತ್ತೆ. ಇನ್ನು ಜ್ವರ ಬಂದಾಗ ಜಾಜಿ ಮಲ್ಲಿಗೆ ಹೂವಿನ ಗಿಡದ ಬೇರುಗಳನ್ನು ಕಷಾಯ ಮಾಡಿ ಅದನ್ನು ಜ್ವರ ಬಂದಾಗ ಸೇವನೆ ಮಾಡುವುದರಿಂದ ಜ್ವರವು ಬೇಗ ಕಮ್ಮಿಯಾಗತ್ತೆ. ಈ ಹೂವು ತುಳುನಾಡಿನಲ್ಲಿ ಒಂದು ಉತ್ತಮ ಸ್ಥಾನವನ್ನು ಹೊಂದಿದಂತಹ ಹೂ ಆಗಿದೆ. ಯಾಕೆ ಅಂದರೆ ತುಳುನಾಡಿನ ಜನರು ಇದನ್ನು ಜಾಸ್ತಿಯಾಗಿ ತಲೆಗೆ ಮುಡ್ಕೊಳ್ತಾರೆ ಮತ್ತು ದೇವಸ್ಥಾನಗಳಿಗೆ, ಚರ್ಚ್ಗಳಿಗೆ ಹೆಚ್ಚಾಗಿ ಇದನ್ನು ತೆಗೆದುಕೊಂಡು ಹೋಗ್ತಾರೆ ಸ್ನೇಹಿತರೆ. ಜಾಜಿ ಮಲ್ಲಿಗೆ ಹೂವು ಆಟಿ ತಿಂಗಳಲ್ಲಿ ಹೆಚ್ಚಾಗಿ ಸಿಗತ್ತೆ. ಇದು ಸಾಯಂಕಾಲದ ಸಮಯದಲ್ಲಿ ಬಲು ಬೇಗನೆ ಹೂಗಳು ಹರಳುತ್ತದೆ. ಜಾಸ್ತಿ ಹೊತ್ತು ಇದು ಇರುವುದಿಲ್ಲ, ಯಾಕೆಂತೇಳಿದರೆ ಇದು ಭಾರಿ ಬೇಗನೆ ಬಾಡಿ ಹೋಗುತ್ತೆ. ಸೊ ಆ ಕಾರಣದಿಂದ ಇದರ ಬೆಲೆಯೂ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು. ಮತ್ತು ಈ ಹೂವಿನ ವಿಶಿಷ್ಟವಾದ ಗುಣ ಏನಂತೇಳಿದರೆ, ಈ ಹೂವಿನಲ್ಲಿ 2 ಕಲರ್ ಇದೆ, ಪಿಂಕ್ ಮತ್ತು ವೈಟ್ ಕಲರ್ ಮಿಶ್ರವಾಗಿ ಇರುವಂತಹ ಹೂವು ನೋಡಲು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದರ ಎಲೆಗಳು ಕೂಡ ಅಷ್ಟೇ ಸಣ್ಣ ಸಣ್ಣಗೆ ಇರ್ತದೆ. ಈ ಗಿಡವನ್ನು ನೋಡಲಿಕ್ಕೆ ಭಾರಿ ಒಂದು ಚೆಂದ. ಯಾಕೆ ಅಂತೇಳಿದರೆ ಗಿಡವು ತುಂಬ ಸಣ್ಣದಾಗಿದ್ದು ಏನು ಹೆಚ್ಚು ಎತ್ತರ ಬೆಳೆಯುವುದಿಲ್ಲ. ಸೊ ಇದಕ್ಕೆ ತುಂಬ ಜಾಗ ಏನೂ ಬೇಕಾಗಿಲ್ಲ. ಇಂಥ ಒಂದು 4-5 ಗಿಡ ಇದ್ದರೆ ಸಾಕು. ತುಂಬ ಹೂವಾದಾಗ ಇದನ್ನು ಕಟ್ಟಿ ದೇವರಿಗೆ ಕೂಡ ಇಡ್ಬೋದು, ಅಥವಾ ಇದನ್ನು ಬಿಸ್ನೆಸ್ ಪರ್ಪಸ್ ಆಗಿ ಇದನ್ನು ಸೇಲ್ ಕೂಡ ಮಾಡಬಹುದು. ಸೊ ಈ ಮಾಹಿತಿ ನಾನು ನಿಮಗೋಸ್ಕರ ಹೇಳಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಏನು ಮಾಡಬೇಕು ಅಂತ ನಿಮಗೆ ಗೊತ್ತು. ನಾನು ಹೇಳೋದು ಒಂದೇ, ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಬಟನನ್ನು ಒತ್ತಿ ಮತ್ತು ಆಲ್ ಅಂತ ಟೈಪ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ.
ಶೇರ್ ಮಾಡಿ. ವಿಡಿಯೋ ನೋಡುತ್ತಿರುವ ನಿಮಗೆಲ್ಲರಿಗೂ ಧನ್ಯವಾದಗಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್